ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೌಂಡ್ ಟೇಬಲ್ ಇಂಡಿಯಾ ಟ್ರಸ್ಟ್ ಮತ್ತು ಅಸೋಸಿಯೇಷನ್ ಆಫ್ 41 ಕ್ಲಬ್ಸ್ ಆಫ್ ಇಂಡಿಯಾ ವತಿಯಿಂದ ಒನ್ ಮೋರ್ ಬ್ರೆತ್ ನೂತನ ಚಾರಿಟೇಬಲ್ ಕೋವಿಡ್ ವಾರ್ಡ್ ಉದ್ಘಾಟನೆಗೊಂಡಿತು. ರೌಂಡ್ ಟೇಬಲ್ ಇಂಡಿಯಾ ಟ್ರಸ್ಟ್ ಮತ್ತು ಅಸೋಸಿಯೇಷನ್ ಆಫ್ 41 ಕ್ಲಬ್ಸ್ ಆಫ್ ಇಂಡಿಯಾದ ವತಿಯಿಂದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒನ್ ಮೋರ್ ಬ್ರೆತ್ ನೂತನ ಚಾರಿಟೇಬಲ್ ಕೋವಿಡ್ ವಾರ್ಡ್ ಉದ್ಘಾಟನೆಗೊಂಡಿತು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಉದ್ಘಾಟಿಸಿದರು. ಈ ವೇಳೆ 41 ಕ್ಲಬ್ಸ್ ಆಫ್ ಇಂಡಿಯಾದ ಏರಿಯಾ 3 ಚೇರ್ಮನ್ ಎಂ ಆಲಿಂ ಅವರು ಮಾತನಾಡಿ, ಕರ್ನಾಟಕ ಸೇರಿದಂತೆ ವಿವಿಧ ಕಡೆಗಳ ಆಸ್ಪತ್ರೆಗಳಿಗೆ ಸಮಾಜಮುಖಿ ಕೆಲಸವನ್ನ ಮಾಡಲಾಗುತ್ತಿದೆ ಎಂದವರು ಹೇಳಿದರು. ನಾವು ರೌಂಡ್ ಟೇಬಲ್ ಪರವಾಗಿ ನಮ್ಮ ಡ್ರೀಮ್ ಇರೋದು ಎಜುಕೇಟಿಂಗ್ ಫ್ರೀಡಮ್ ಥ್ರೂ ಎಜುಕೇಷನ್. ನಾವು ಒಂದು 8,500 ಸ್ಕೂಲ್ಸ್ ಕಟ್ಟಿದ್ದೀವಿ ಮಕ್ಕಳಿಗೆ ಓದ್ಸೋಕ್ಕೆ, ಪ್ಲಸ್ ಲೇಡೀಸಿಗಾಗಿ ನಮ್ಮ ಲೇಡೀಸ್ ಪರವಾಗಿ ಲೇಡೀಸ್ ಸರ್ಕಲ್ ಅಂತಲೂ ಇದೆ. ನಾವು ಈ ಒನ್ ಮೋರ್ ಬ್ರೆತ್ ಪ್ರಾಜೆಕ್ಟ್ ಅಂಡರಲ್ಲಿ ಭಾರತದಲ್ಲಿ 2,400 ಬೆಡ್ಸು ಎಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಕೊಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಬಂದು ಹುಬ್ಳಿಗೆ 180 ಬೆಡ್ಡು, ಆಮೇಲೆ ಇದು ಫಾದರ್ ಮುಲ್ಲರ್ಸ್ ಹಾಸ್ಪಿಟ್ಲಲ್ಲಿ ಒಂದು ಲಾಸ್ಟ್ 15 ದಿನ ಮುಂಚೆ ಒಂದು 30 ಬೆಡ್ಸ್ ಕೊಟ್ಟಿದ್ವಿ. ನಾವು ಸುಮಾರು ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದೀವಿ. ನಮ್ಮದು ಇಲ್ಲಿಗೆ ಇದು ಕಾಂಟ್ರಿಬ್ಯೂಷನ್. ಇದರಿಂದೆಲ್ಲ ಹಣ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಕಾಂಟ್ಯಾಕ್ಟ್ಸಿಂದ ಕಲೆಕ್ಟ್ ಮಾಡಿ ಆಲ್ಮೋಸ್ಟ್ $3 ಮಿಲಿಯನ್ 21 ಕೋಟಿ ರೂಪಾಯಿಯಷ್ಟು ಕಲೆಕ್ಟ್ ಮಾಡಿ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಒನ್ ಮೋರ್ ಬ್ರೆತ್ ಅಕ್ರಾಸ್ ಇಂಡಿಯಾ. ಈ ವೇಳೆ ಮೆಲ್ಲಾಕ್ ಅಧೀಕ್ಷಕ ಡಾಕ್ಟರ್ ಸದಾಶಿವ ಶಾಂತಪೋಗ್, ಮಂಗಳೂರು 41 ಕ್ಲಬ್ಸ್ 120 ಚೇರ್ಮನ್ ಡೆನ್ಸಿಲ್ ಕ್ಯಾಸ್ಟೆಲಿನೋ, ಮಂಗಳೂರು 41 ಕ್ಲಬ್ಸ್ 120 ಚೇರ್ಮನ್ ಡೆನ್ಸಿಲ್ ಕ್ಯಾಸ್ಟೆಲಿನೋ, ರೌಂಡ್ ಟೇಬಲ್ ಮಂಗಳೂರು ಚೇರ್ಮನ್ ವಿನಯ್ ಫರ್ನಾಂಡಿಸ್, ಮಂಗಳೂರು ರೌಂಡ್ ಟೇಬಲ್ 115 ಪ್ರತಿನಿಧಿ ರಾಯ್ಸ್ಟರ್ ಡಿಸೋಸಾ, ಕ್ಲಬ್ ಸದಸ್ಯ ಮೆಲ್ರಾಯ್ ಡಿಸೋಸಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾಸ್ಪತ್ರೆಯಲ್ಲಿ ಒಟ್ಟು 52.81 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾರ್ಡ್ ಸ್ಥಾಪಿಸಲಾಗಿದ್ದು, ಇಲ್ಲಿ 50 ಬೆಡ್, 50 ಟೇಬಲ್, 50 ದಿಂಬು, 150 ಬೆಡ್ಶೀಟ್, 150 ಬ್ಲಾಂಕೆಟ್, 150 ಟವೆಲ್, 50 ಚೇರ್, 10 ಸಿಂಗಲ್ ಫ್ಲೋ ಮತ್ತು 20 ಡ್ಯುಯಲ್ ಫ್ಲೋ, ಆಕ್ಸಿಜನ್ ಕಾನ್ಸಂಟ್ರೇಟರ್, 50 ಐವಿ ಸ್ಟ್ಯಾಂಡ್ ಸಹಿತ ವಿವಿಧ ವಸ್ತು ಉಪಕರಣಗಳನ್ನು ನೀಡಲಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.